ನನ್ನ ಹೆಸರು ಮನೋಹರ್ ಶೆಟ್ಟಿ ಅಂತ. ಆ, ಈ ಚರ್ಚಿಗೆ ನಾನು ಒಂದು ಚಿಕ್ಕ ಇರುವಾಗ ಬಂದಿದ್ದೇನೆ. ಅದ ನಂತರ ಈ ಸಲ ಒಂದು ಸಾಧಾರಣ ಒಂದು 40 ವರ್ಷದ ನಂತರ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಇಲ್ಲಿ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿನ ಸಿಬ್ಬಂದಿ ವರ್ಗ, ಇಲ್ಲಿ ಇರುವಂತಹ ಎಲ್ಲ ವಾಲಂಟಿಯರ್ಸ್ ಇಷ್ಟೊಂದು ಪ್ರೀತಿಯ ಮನೋಭಾವದಿಂದ ಎಲ್ಲರನ್ನು ಸುಧಾರಿಸಿಕೊಂಡು ಹೋಗ್ತಾ ಇದ್ದಾರೆ. ಇದೊಂದು ಪವಿತ್ರ ಸ್ಥಳ, ಇದೊಂದು ಕಾರಣಿಕದ ಸ್ಥಳ ಅಂತ ಖಂಡಿತವಾಗಿಯೂ ನಮಗೆ ಮನವರಿಕೆ ಆಗ್ತದೆ ಇಲ್ಲಿ ಬರುವಾಗಲೇ. ಈ ಸ್ಥಳದ ಮಹತ್ವ ಖಂಡಿತವಾಗಿಯೂ ಇದೆ. ತುಂಬ ಒಂಥರ ಒಂದು ಬೇರೆ ರೀತಿಯ ನಮಗೆ ವೈಬ್ರೇಷನ್ ಬರ್ತಾ ಇದೆ ಈ ಜಾಗಕ್ಕೆ ಬರುವಾಗ. ಆ ಜಾಗದ ಮಹತ್ವ ಖಂಡಿತವಾಗಿಯೂ ಇದೆ. ಇದರಲ್ಲಿ ಸರ್ವ ಧರ್ಮದವರು ಬರ್ತಾ ಇದ್ದಾರೆ. ಯಾರಿಗೂ ಇಲ್ಲಿ ಹಾಗೆ ಅನಿಸುವುದಿಲ್ಲ. ಇದೊಂದು ಮೂಲತಃ ಕ್ರಿಶ್ಚಿಯನ್ ಧರ್ಮದ ಸಂಸ್ಥೆ ಆದರೂ ಇಲ್ಲಿ ಸರ್ವ ಧರ್ಮದವರು ಬರ್ತಾ ಇದ್ದಾರೆ. ಸರ್ವದವರಿಗೂ ಇಲ್ಲಿ ವೆಲ್ಕಮ್ ಮಾಡ್ತಾ ಇದ್ದಾರೆ ಅವರು. ಆ ಥರ ಅದೊಂದು ಸರ್ವಧರ್ಮ ಸಮನ್ವಯ ಅಂತ ಹೇಳ್ಬೋದು. ಇಲ್ಲಿ ಬರುವ ಪ್ರತಿಯೊಂದು ಜನರು ಕೂಡ ಇಷ್ಟೊಂದು ಧಾರ್ಮಿಕ ಭಾವನೆಯಿಂದ ಬರ್ತಾ ಇದ್ದಾರೆ. ತುಂಬ ಒಳ್ಳೆಯದಾಗ್ತದೆ ಇಲ್ಲಿ ಬರುವಾಗ ನೋಡುವಾಗೆಲ್ಲ. ಖಂಡಿತವಾಗಿಯೂ ನಾವು ವರ್ಷ ಇಲ್ಲಿ ಬರಬೇಕು. ಎಲ್ಲರೂ ಬಂದು ಇದರ ಆನಂದ ಎಲ್ಲ ಪಡಿಬೇಕು. ನಾವು ಆ ಧಾರ್ಮಿಕ ಸ್ಥಳದ ಪವಿತ್ರತೆಯ ಖಂಡಿತವಾಗಿಯೂ ನಮಗೆ ಅನುಭವ ಆಗುತ್ತದೆ. ಥ್ಯಾಂಕ್ ಯು.